ಅರಮಣದ ಉಲರಿ ಹೆಚ್ಚಿನ ಆಪಣಂದೇ ಕರ್ತಾ ಒಂದಿಸಿ ನಮ್ಮ ಮಗೆಯವರಿ ಬರತ್ತೆ ಜಲ್ಲ ಒಚ್ಚುವೆ ಓಡ್ಲ ತಡಸೆನ್ನೋ ತೋಜಿ ತಾಯಿ ನಿಂಚಾನ ಸಂಸ್ಕಾರದ ಕೊರದು ಸ್ವಲ್ಪ ಇದೆ ನೇರಳತ್ತು ಕೇಂಡ ಮನಸ್ಸಿಗೆ ಬೇಗ ಅಣ್ಣ ಒಂದು ಸಮಾಧಾನ ಉಂಟು ಅವನಿಗೆ ಬಾಳೆನ ಮನಸ್ಸು ತೋರ್ತೇತ ఆయన ತುರೇ ಕೊಂಡಾಟ ఆయనೊಟ್ಟಿಗೆ ಪುರ್ತು ಕಲಿ ಪುಣ್ಯ ఆయన ಬೇಕು ಅಲೆ ಕರೆದಿರಾ ಬತ್ತ ಬತ್ತ ಗಣಪತಿ ಕೃಷ್ಣ ಗಣಪತಿ ಇರಲ್ಲ ಉನ್ನಮೆ ಓ ಇನ್ನೊಂದು ಮನಸ್ಸು ಮನಸ್ಸು ನಿದ್ರೆ ಸ್ನೇಹಿತನು ಜಪ್ಪನ ಪುಂಡ ಬೆತ್ತ ವಿಷಯ ಓಲು ಚೆಪ್ಪರೆ ಪುಸುತ್ತು ಬಂಜಿಗೆ ಉಂಟುತ್ತುಂಬೆ ನಾನು ಚೆಪ್ಪನ ಕಣ್ಣು ಅಂದಪ್ಪ ಈ ಜಪ್ಪನೇ ಜಾವಲ್ಲ ಪಾಪ ತರಕೊಂತ ಕೊಡು ತರಕೊಂಡು ಬಾಯ್ ನೋಡು ಪಂಡ ಅಂಚನ ಚಿಂತನೆ ಮಾಡ್ಬೋಡು ಬುದ್ಧಿವಂತಿಕೆ ಬೋಡು ಈ ಊರು ಮತ್ತೆ ಏರಿಗೆ ಇನ್ನು ಎಲ್ಲ ಏರಿಗೆ ಅಪ್ಪಾಜಿಗೆ ಎಲ್ಲಂಜಿ ಏರಿಗೆ ಎಂಕು ಊಟದ ತೋಡು ನಾಡ ನನ್ಗೊಂದು ಬುದ್ಧಿವಂತಿಕೆ ಬೋಡು ಅಂದ ಈತ ಇಲ್ಲಿ ಬರತ್ತ ಅಂದೆ ಇಲ್ಲಿ ಕಿನ್ಯ ಪ್ರಶ್ನೆ ಕೇಳೋಣ ಕೇಳಿ ಉತ್ತರ ಕೊಡು ಸರಿ ಕೊಡು ಅಂದಮೆ ಆನೆ ಉತ್ತರ ಆನೆ ಗೊತ್ತ ಸುಂಡಿಲ್ಲ ಇನ್ನೊಂದು ಮಲ್ಲ ಬಂಜಿ ಮಲ್ಲ ಶರೀರ ಮಂಡಾಡ ಅವನು ಬಿಡಿಚ ಅವು ಕೊಟ್ಟಿರ್ಕೊಂಡು ಮಾತ್ರ ಮುಖಮಂದು ಸರಿ ಇಪ್ಪ ಇತ ಆನೆ ತೆತ್ತಿದಿನಾಗ ಎತ್ತಿಪ್ಪುಡು ರಾಟಿ ತೆತ್ತಿ ದೀಪುಡು ಉದ್ದಿತ್ತು ಮಲ್ಲ ರಾಟಿ ತೆತ್ತಿ ದೀಪುಡು ಉತ್ತರ ಸೂತರ ಅನ್ಪನೆಗೆ ಇಲ್ಲ ನನ್ನ ಬೈಪಲ್ ತಿಂದ್ರೆ ಬೋಡ್ಚಿ ಪೆತ್ತದು ತರಂಬೆ ಪೆತ್ತರುತ್ತೆ ಎತ್ತು ಕೊಂಬುಂಡು ದನಕ್ಕೆ ಕೊಂಬಿಲ್ಲ ವಾವುರ್ದು ಮಾಡ ನಮ್ಮ ಊರ್ದ ಪೆತ್ತ ಕೊಂಬಿಜ್ಜ ಮುರನಮ್ಮ ಕಿದೆ ಕಿದೆ ತಂದು ಬೈರಿ ಅವಳು ಈಟ್ ಮಾಡೋದಿತ್ತು ಪೆತ್ತ ಐ ಕೊಂಬೆ ಹಚ್ಚಿ ಅವು ಕಂಜಿ ಮಾರಾಯ ಗೊತ್ತು ಅವು ಬಾಳೆ ಕಂಜಿ ಐಕ ಕೊಂಬು ಬೈಜಿ ನನ್ನ ಬರೋಡತೆ ಕೊಂಬುಗೆ ಭಾಷೆ ಇದ್ದೆ ತುಂಬೆ ಬರೆಯಲ್ಲ ಪೂಜ ಅಂಚೆ ಕ್ರಮ ಉಂಟಾ ಇಚ್ಚ ದೇವ ಫಲಬೇತ ಅಂದು ಇದು ಮಿಸೆಜ್ಜ ಕಿಶಂಡು ಇಕೊಂಡು ಅಂಕಿಂಚಿ ಐಜಿ ಈ ಬಾಳೆ ನನ್ ಬಾಳೆನ ನಿಕ್ಕು ನನ್ನ ಕೊಂಬು ಬರೋಡತೆ ಒಂದು ಈಸೆ ಬರೋಡತೆ ಅಂದ ಒಂಜಿ ಮರಟ್ಟು 10 ಕಕ್ಕೆ ಇತ್ತಂದ ಒಂಜಿ ಕಕ್ಕೆ ಕಲ್ದ ಕೆರ್ದ ಆ ಮರಟ್ಟು ಏಳು ಕಕ್ಕೆ ಒಪ್ಪ ವರ್ಮ ಬಕ ಅವರಪ್ಪ ಐಟೆಪ್ ಒಂಜಿ ಕೈ ಕೇಳಿ ಬಿರಲಿ ಒಂಜಿ ಕೇಕ್ 1 2 3 ಐದು ಲೆಕ್ಕ ಬರ್ತಾವಲ್ಲ ನಿಗಂಟ ವಚ್ಚ ತಪ್ಪಣ್ಣ ಅಂತಿದ್ದಾರೆ ಕಡ್ಡೆಕಾಯಿ ತಗೊಂಡು ಕಡ್ಡೆಕ 6 7 8 9 10 10 ಕೈಗೆ 10 ಕೈಗೆ 10 ಕೈಗೆ 10 ಕೈಗೆ 100 ಬೆರಳುಗಳು 100 ಬೆರಳುಗಳು ಇನ್ನೊಂದು ಉತ್ತರಾಧಿಕಾರಿ ಅಂದಿ ಬಗ್ಗೆ ಗುರುಕುಲ ಪಾಪ ನಿಕ್ಕಿ ಹಾಕುತ್ತೆ ಆಗ ಹಾಕೋದು ಇನ್ನೊಂದು ತಯಾರು ಮಾಡ್ತಾ ಲಕ್ಷ್ಮಣ ಅಮ್ಮ ಮಧ್ಯೆ ಅಡ್ಡ ಬುರಿಯರು ಈ ಆನೆಯರಿ ಅಮ್ಮ ಮಧ್ಯೆ ಇದಾದವಳು ಅಡ್ಡ ಬುರುಡು ಒಂದು ಏಪು ಅವೇ ತಲಾಟೆ ಊಟ ಖಂಡಿತ ಸರಿಯಾದ ಕಡಿಮೆ ಬರಲ್ಲ ತಪ್ಪು ಆನತ್ತು ತಪ್ಪು ನಿನ್ನ ವಾಮಿಷೇಳಿ ಸಲುಗೆ ಹೆಚ್ಚಿಗೆ ಜೊತೆ ಬರಬೇಕು ಕೊಂಡಾಟ ಅಂದ್ರೆ ಎಲ್ಲ ಸಲುಗೆ ಆಡಿ ಇಲ್ಲ ಕೊಂಡಾಟ ಹೆಚ್ಚು ಆಡಿ ನಾನು ಪ್ರಾಯದ ಈ ಮುಖ ನೋಡಿಗೆ ನಾನು ಕೆಲವು ಜೋಕಾಡಿದ ಪ್ರಶ್ನೆ ಕೇಳಲಿಕ್ಕೆ ಆಯ್ಪಣ್ಣ ಉತ್ತರ ಉತ್ತರ ಅಯ್ಯೋ ದೇವರೇ ಸರಿ ಉತ್ತರ ಕೊಡ್ತೇನೆ ಎಂಚಿನ ಉತ್ತರ ಕೊಟ್ಟರೆ ಒಂಜಿ ಮರಟ್ಟು 10 ಕಕ್ಕೆ ಇತ್ತು ಒಂಜಿ ಕಕ್ಕೆ ಕಳೆದ ಕೆರ್ನ ಏಟು ಉಳ್ಳು ಅದು ಕೇಳೆ ಊರು ತೂಕಕ್ಕೆ ಸ್ಪಷ್ಟ ಉತ್ತರ ಕೊಡಲಿಕ್ಕೆ ಏತು ಊರು ಬರ್ತೇನೆ ಒಂಜಿ ಕಕ್ಕೆ ಕಳೆದ ಕೆರ್ನ ಏತು ಕಕ್ಕೆ ಇದು ಆನಟಿಗೆ ಬರಬಹುದು
ಆ ಬೊಕ ಇತ್ತೇರು ಮಗನಿಗೆ ಕೊಂಜಿನ ಕೇಳಿ ಅವ ಹೋಗಿ ಸರಿ ವರ್ಮ ಬೇ ತುಲಮೆ ಐ ಕೇಳಿ ಸರಿ ಕೇಳಿ ಕೇಳಿ ಅವೆಂಚವೆ ಅವು ಕಲ್ದಕ್ಕಡ ಗೊತ್ತುಂಡ ಸರಿ ಈ ಕಲ್ಪನ ಸಾರ್ಥಕ ಬುದ್ಧಿವಂತಿಕೆ ಅಂದವಲ್ಲ ಅವು ಸಾಮಾನ್ಯ ಕನಿಷ್ಠ ಜ್ಞಾನವನ್ನು ಅವು ಸಾಲಿನ ಕಲ್ಪವತ್ತೆ ಗೊತ್ತಾಡ ಎಡ್ಡೆ ಭವಿಷ್ಯ ಭವಿಷ್ಯತ್ತಿದೆ ಅಂತ ಬಂದ ಉತ್ತರ ಸರಿ ಅವನ ಉತ್ತರ ಸರಿ ಹತ್ತು ಕಟ್ಟಡ ಒಂದು ಕಟ್ಟಡ ಕರ್ಮ ಒಂಜಿನವರೆಗೆ ದೂರರಾಗಬೇಕು ಒಂಜಿ ಕೈకి ಏತಿ ಬಿಡೋದು ಕೇಳಿ ಐನ ಲೆಕ್ಕ ಮತ್ತೆ ಬಂದೆ 1 2 3 4 5ಗೆ ಐನನ್ನ 10 ಕೈకి ಏತಿ ಕೇಳಿ 100ಗೆ ಒಂಜಿ ಕೈకి ಐನಂಡ 10 ಕೈకి ಏತಿ ಪತ್ರಿಕೆಗೆ ಏತಿವೆ ಬಿರಿಯಲ್ಲಿ ಎನ್ನ ಮರ್ಯಾದೆ ಅವ್ರ ಪರಾಕ್ಲಿ ಒಂಜಿ ಕೈ ಟೈನ್ ಹೌದಿಗೆ ಒಂದೇ ಪುತ್ತಲ ಈ ಬಣ್ಣದ ಅಕ್ಕಲೆಲ್ಲ ಅಳವರ್ತೆ ಬಂದದ್ದು ಅಯ್ಯೋ ಅದು ಒಂಜಿ ಉತ್ತರ ವಸ್ತು ಸಾಮಾನ್ಯ ವಸ್ತು ಉತ್ತರ ಜೀವನ ಅಯ್ಯೋ ಎದ್ದೆ ಅಯ್ಯೋ ಅಜ್ಜ ಐವತ್ತು ಪ್ಲೇ ನಾನು ಹೆಂಗ ಒಂಜಿ ಬೇರೆ ಅಯ್ಯೋ ಕರಿಪು ಕಡೆ ಪೋಣ ಒಟ್ಟಿಗೆ ಕೊಡ್ಲಿ ನೀರಿನ ಎದುರು ಮಲ್ಲಿಗೆ 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 ಅವತಾಂಡ್ ಏಪತ್ತುಲ್ಲ ಕಡಂಬ ರೂಪೆ ಮಲ್ಲಿಗೆ 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 ಆಗಿದ್ದ ಅವನಿಗೆ ಪ್ರಾಂತದ ಚಟಕ್ಕೂ ಸೇರಿದ ಉಗೈನವು ಮಲ್ಲಿಗೆ ಅಲ್ಲಿ ಅದಕ್ಕೆ ಕಾರಣ ಅವನು ಮುರಳಿ ಅವು ಅಜ್ಜ ನಿನ್ನ ಅಮ್ಮ ಯಾರು ಯಾರು ಮಾಡ್ಬೇಕು ಈಗ ಅದೇ ಮಾಡ್ತಾರೆ ಯಾರು ಇದೆಲ್ಲ ಒಬ್ಬ ಇದು ಯಾರು ಇಲ್ಲ ಯಾರು ಮಾಡ್ಬೇಕು ಯಾರು ತೂತೆತ ಯಾರು ಮಾಡ್ಬತ್ತಾ ಯಾರು ಬರಲತ್ತ ಬಾಲೆ ಆಯ್ ಹಂಪೆಗತ್ತ ಬರಲೇನಾ ಆಯ್ ಆಯ್ ಇಂಚ ಆಯ್ ಆಯ್ ಹುಚ್ಚಿ ಈ ಆಯ್ ಸರಿ ಖಂಡಿತ ಆಯ್ ತಪ್ಪು ತಪ್ಪು ಮಾಡ್ತಾರೆ ಅವನಿಗೆ ಲೆಕ್ಕ ಇಬ್ಬರು ಕೇಂದ್ರ ನಾಡು ಆವ ನಮ್ಮಂತೆ ಇಲ್ಲಿ ಪೂರಣ ದೇವಸ್ಥಾನದ ಅವನಿಗೆ ಅವನ ಅಂಗಗಳು ಮಲ್ಲಿಗೆ ಅವರಿಗೆ ಮಾಡೋದಿತ್ತು ಕೇಂದ್ರ ನೀನು ಅವನಿಗೆ ಚೆಂಡು ಮಲ್ಲಿಗೆಗೆ ಎತ್ತಿಕ್ರಾಯ ಹಾಯ್ ಬನ್ನಿ ನಾನು ಅಟ್ಟೆ ಮಲ್ಲಿಗೆ ದಕ್ಕರ ಒಂದು ಚೆಂಡಿಗೆ ಬಂದಿ ರಾಮರಾಮ ಒಂದು ಹೆಸರು ಬರ್ತದೆ ಆನಂದ ಈ ಸತದ ಸೂತ ತಿಂಡಿಲಿ ನಿನ್ನ ಇಲ್ಲಿಗೆ ಬರೋಣ ಬಂದೆ ಬುಕ ಆಯ್ ಪರಾಮರ್ಶ ಸಾಲಿಗೆ ಬಾರೆ ಇದು ಕ್ರಮ ಉಂಟ ಕ್ರಮ ಉಂಟ ಒಂದು ಚೆಂಡು ಮಲ್ಲಿಗೆ ನಾಲ್ಕು ಮಲ್ಲಿಗೆದ ಕರೆ ಬಂದೆ ನಾನು ಅದು ಬಂದೆ ಪೂರ ಗೊಚ್ಚಿ ದೇವಸ್ಥಾನ ಬಿಟ್ಟಿದ್ದಾರೆ ಇದು ನಮಗೆ ಮೇಲೆ ಬಿರೋಡ್ ಗೊತ್ತಾಗ ಬರ್ತಾರೆ ಇಲ್ಲಿ ಎರಡು ಬಂದ್ಬಿಡ ಕೇಂದು ಅಲ್ಲಿ ಬಂದ್ಬಿಡ ಈ ಬೇಜಾರು ಬರ್ಬೋಚನ್ನ ಎನ್ನ ಅಂಗಡಿ ಅಂತ ಕೂರೆ ಬಿಟ್ಟಾಸಿ ಕುಂಟುದ ಕೂರೆ ಈ ಬೇಜಾರು ಮಾಡ್ಕೊಟ್ಟು ಬಂದಿದ್ದು ಇಲ್ಲಿ ಆಟ ಅಂತ ಬಂದ್ಬಿಡ ಅಜ್ಜ ಎನ್ನ ಅಪ್ಪಾಜಿ ಕುರಿದೆ ಬಾಯ್ ಬಿಡ್ತು ಬನ್ನಡ ಅವ ಅನ್ನದ ಅಬ್ಬಜ ಅಂಜಾಬಣ ಹೌದಾ ಹೇಗೆ ಗೊತ್ತಿದ್ದ ಒಳ್ಳೆ ಕಟ್ಟೋದು ಅಮ್ಮ ಮಾಡ್ಕೊಂಡು ಏರೆ ಅಮ್ಮೆ ಮತ್ತು ನಾವು ಮಾತಾ ನಿಕ್ಕಿ ನಿಕ್ಕಿ ಕುರಿ ಅಂತ ನಿಕ್ಕಿ ಹೋಗೋ ಅಪ್ಪಾಜಿ ఆయన ಬಗ್ಗೆ ಏನು ಗಂಭೀರ ಉಂಟು ಕಂಜಿ ತಂಬಿ ಶುದ್ಧವಾಗ್ಬಿಡಿ ಅವು ಜೋಕುಲಾಟಿಕೆ ಎಲ್ಲಂತರ ಸರಿಯಾವ ಇಂಥ ಜೋಕುಲು ಎಲ್ಲರ ಮಹಾನ್ ವಿದ್ವಾಂಸರ ಯುದ್ಧ ಧ್ವಂಸ ಜನ ಅವತ್ತು ಈ ಬಂದು ಜನ ಜೋಕುಲ ಬಗ್ಗೆ ಒಂದು ಕಣ್ಣು ಜೋಕ್ಲನ ಕಾರ್ಯಕ್ರಮ ತಗೊಂಡು ಹಿರಿಯರು ಇಲ್ಲದ ತೂರು ಊರಿಗೆ ಗುಪ್ಪಿ ತಿಳ್ಕೊಳ್ಳುವೇನಾ ಅಂದ್ರೆ ಇಲ್ಲದ ತೂರು ಇದನ್ನ ಹಣ ಕೊಡಿ ರಾತ್ರಿ ಯಾಕೆ ತೂದಿಲ್ಲ ಅದ ಯಾನ್ ಅಂತೇನೆ ಒಂದು ಅಮ್ಮೆ ಅದು ಈಯನ್ನ ಮಗೆ ಅತ್ತ ನಿನ್ನ ಮಿತ್ರ ಕಣ್ಣು ಜೀವನದೇ ಇಲ್ಲ ಗಂಭೀರವಾದ ವಿಷಯಕ್ಕೇನೆ ನೇರ ಉತ್ತರ ಕೊಡಬೇಕು ಈ ಎಲ್ಲ ನಿಮ್ಮಂತ ಊರ್ದ ಅರಸ್ವಾಜ್ಞೆ ಅಂದತ್ತ ಪ್ರಜಾವರ್ಗಗಳು ಮಾತು ಲೋಕಾಪವಾದಗಳನ್ನು ಹೊರಬರ್ತರಿಂದ ಕಾರಣವನ್ನು ಬಿಡುದು ಒಂದೊಂದು ಇತ್ತು ದಿಕ್ಕು ಮನೆ ಮಾಡ್ತಾರಂದ ಪುಣ್ಯವಾದ ಮೂಲೆ ಜಲ
ನಾನು ಕೆಲವು ಸಮಯ ಗಮನಿಸೊಂದಿಲ್ಲ ನಿನ್ನ ಪಜ್ಜ ಗಳಿಗೆಗಳ ಅಂಚಿಗೆ ಹೋಗುವುದು ಅವರೊಡ್ತಿ ಬಿಡಾರೊಡ್ತಿ ಕೊಂಡಿದ್ದಾರ ಇಂಚಿ ಪತ್ನ ಬೇಡ ರೊಟ್ಟಿ ಅದು ಏನಾದ್ರು ಸೇವಂತಿ ಕಾಕಡ ಮಲ್ಲಿಗೆ ತಾನೆ ನಿನ್ನ ಬಿಡದೊಟ್ಟಿಗೆ ಮುಗುರುತ್ತೇಕೆ ಆಳೊಟ್ಟಿಗೆ ಮುಸು ಪಾತ್ರ ಪೂರ ಮಲ್ಲಿಗೆನ ಅದಟಿ ಆಡೋದು ತೂವೊಂದಿಲ್ಲ ಆ ವಿಷಯ ಅದೇ ಗೊತ್ತಾಗ ನನ್ನ ಮನಸ್ಸಿಗೆ ಬೇರೆ ಆಗ್ತದೆ ಯೋಚನೆ ಮಾಡಿದ ತೂಲ ಹೇಳಿದ್ರೆ ಮಲ್ಲಿಗೆಗಳ ನಿಕ್ಕಿಲ್ಲ ದಾಸ ಸಮಾನ